ಒಮ್ಮೆ ದನಿ ಬರಲಿ ಸರ್, ಡ್ರೈವರ್ ಮತ್ತು ದನಿ ಬರಲಿ ಇಲ್ಲಿಗೆ, ನಾವು ಹೋಗ್ತೇವೆ ಸರ್. ದನಿ ಮತ್ತು ಡ್ರೈವರ್ ಡ್ರೈವರ್ ತುಪ್ಪವಳೆ ಎಗ್ಲೆ ಯಾವ ಬೋರ್ಡ್ ಎಗ್ಲೆ ಜಸ್ಟ್ ದನ್ನಿಲ್ಲ ಡ್ರೈವರ್ ತುಂಬಲೆ ಸರ್ ಡ್ರೈವರ್ ಲ ಅತ್ತ ಅಟ್ಲೆ ಮಾತಾಡ್ತಾರೆ. ಅವ್ನು ಯಾಕೆ ಓಡಬೇಕು? ಡ್ರೈವರ್ ಕಂಡಕ್ಟರ್ ಬೋರ್ಡ್ ಸರ್ ಇಂಚಿನ ಏತ ತೂತಂದು ಬಂತೆ ಮೇಡಮ್. ಹೌದು ಅವೇ ಬಸ್ ಇಟ್ಟು ಬಿದ್ದದ್ದು ಬಡವರ ಮಕ್ಕಳು. ಹೀಗಿರುವಾಗ ಈ ದೊಡ್ಡವರಿಗೆ ಮಾಡುವ ನ್ಯಾಯ ಬೇರೆ, ಬಡವರಿಗೆ ಮಾಡುವ ನ್ಯಾಯ, ಇದು ಕಾನೂನು ನಮಗೆ ಸಿಗಲೇಬೇಕು. ಯಾಕೆಂದರೆ ಇದು ಬಸ್ಸಿನವನು ಬಸ್ಸಿಗೆ ಎಲ್ಲ ಬೇಕಂತ ಬದಿಗೆ ಲೆಫ್ಟ್ ಹೊಡಿದ್ದಾರೆ, ಬದಿಯಲ್ಲಿ ಯಾರು ಇದ್ದಾರಂತ ಅವರಿಗೆ ಗೊತ್ತಿಲ್ಲ. ಅಡಿಗೆ ಆದರೆ ಅವರಿಗೆ ಹಣ ಆದರೆ ಸಾಕು, ದಣಿಗೆ ಮತ್ತು ಅವರಿಗೆ ನಮಗೆ ನ್ಯಾಯ ಸಿಗಲೇಬೇಕು. ನಿನ್ನೆ ಒಂದು ಮಂಗಳೂರಿನೊಂದು ಸಿಟಿ ಬಸ್ ಆದಂಥ ಅವತಾರದ ಬಗ್ಗೆ ಇವತ್ತೊಂದು ನಾವು ನಿನ್ನೆ ಒಂದು ದೀಪ್ತಿ ಎಂಬ ಬಲಲ್ಬಾಗಿನ ಒಂದು ಸಣ್ಣ ಹೆಣ್ಮಗಳು ಒಂದು ಬಲಿತಗೊಂಡಿದೆ ಇವತ್ತು ಸಿಟಿ ಬಸ್. ಅದರಿಂದ ಏನು ಇವತ್ತು ಸಿಟಿ ಬಸ್ಗಳ ಒಂದು ಹಾರಾಟ ಇದೆ ಮಂಗಳೂರಲ್ಲಿ, ಇದು ಜನರಿಗೆ ತುಂಬ ತಲೆನೋವಾಗಿದೆ. ನಾನು ಸರ್ಕಾರದಲ್ಲಿ ಮನವಿ ಮಾಡುವಂಥದ್ದು, ಯಾಕೆ ಇವತ್ತು ಅವರ ಒಂದು ಮೃತದೇಹವನ್ನು ನಾವು ಇಲ್ಲಿ ತಂದು ಸ್ಟೇಷನ್ ಎದುರು ಒಂದು ಪ್ರತಿಭಟನೆ ಮಾಡಿದೆ, ಯಾಕಂದರೆ ನಮಗೆ ನ್ಯಾಯ ಬೇಕು. ಪ್ರತಿ ಸಂದರ್ಭದಲ್ಲಿ ಒಂದು ಸಿಟಿ ಬಸ್ಸಿನಿಂದ ಆಗುವಂಥ ಅವತಾರಗಳಿಗೆ ನಾವು ಇವತ್ತು ಬೇಸತ್ತು ಹೋಗಿದೆ. ಅದರಿಂದ ಕೂಡಲೇ
ಸರ್ಕಾರ ಎಲ್ಲ ಸಿಟಿ ಬಸ್ಗಳನ್ನು ರದ್ದು ಮಾಡಿ ಸರ್ಕಾರಿ ಬಸ್ಗಳನ್ನು ಹಾಕಬೇಕು. ಹಾಗೆ ಇರುವಂಥ ಬಸ್ಗಳಿಗೆ ಅದಕ್ಕೆ ಸ್ಪೀಡ್ ಬ್ರೇಕರನ್ನು ಅಳವಡಿಸಬೇಕು. ಯಾಕಂದರೆ ಇವರ ಹಾರಾಟಗಳೆಲ್ಲ ಜೋರಾಯಿತು, ಪಬ್ಲಿಕ್ಕಲ್ಲಿ ಗಲಾಟೆ ಮಾಡುವಂಥದ್ದು ಕಂಡಕ್ಟರ್ ಡ್ರೈವರ್ಗಳು. ಅದಲ್ಲದೆ ನಿನ್ನೆ ಅಡಿಗೆ ಬಿದ್ದ ಸಂದರ್ಭದಲ್ಲಿ ಅವನ ಡ್ರೈವರ್ ಹೇಳ್ತಾನಂತೆ ಅದು ಇಂಥದ್ದೆಲ್ಲ ತುಂಬ ಆಗ್ತದಂತ ಮಂಗಳೂರಲ್ಲಿ. ಹಾಗಿರುವಾಗ ಒಂದು ಜೀವಕ್ಕೆ ಬೆಲೆ ಇಲ್ವಾ? ಅದರಿಂದ ನಾನು ಸರ್ಕಾರದಲ್ಲಿ ಈ ಮೂಲಕ ಮನೆ ಮಾಡ್ಕೊಳ್ಳೋದ್ರಿಂದ ಕೂಡಲೇ ಅವನನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅವನಿಗೆ. ಹಾಗೆ ಅವನಿಗೆ ಮುಂದೆ ಅವನು ಡ್ರೈವಿಂಗಲ್ಲಿ ಕೂರ್ಲಿಕ್ಕೆ ಅನ್ಫಿಟ್, ಅವನು ಕೂರಬಾರ್ದು ಅಂಥವರು. ಆದ್ದರಿಂದ ಏನು ನಮ್ಮ ಮೃತ ದೀಪ್ತಿ ಎಂಬ ಯುವತಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.